ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಹೋಳಿಗೆ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಉದ್ದಿನ ಬೇಳೆ ಪಕೋಡ. ಎರಡು ಕೂಡ ಸ್ನ್ಯಾಕ್ಸ್ ಡಿಶ್, ಒಂದು ಸ್ವೀಟ್, ಇನ್ನೊಂದು ಸ್ಪೈಸಿ ಆಗಿರುವಂಥದ್ದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉದ್ದಿನ ಬೇಳೆನ ಗ್ರೈಂಡ್ ಮಾಡಿ. ಓಕೆ, ಉದ್ದಿನ ಬೇಳೆ ಜೊತೆ ಇನ್ನೊಂದು ಏನಾದರೂ ತಗೋ. ಇಲ್ಲ, ಅದು ಸ್ವಲ್ಪ ಅಕ್ಕಿ, ಅದು ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ. ಓಕೆ, ಕ್ರಿಸ್ಪಿನೆಸ್. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಇದು ಯಾಕೆ ಅಂದರೆ ಹಸಿ ಮೆಣಸಿನ್ಕಾಯಿಗೆ ಬಾಯಿಗೆ ಸಿಗಬಾರ್ದಲ್ಲ, ಅದು ಫಸ್ಟ್ ಹಾಕಿಬಿಟ್ರೆ ಎಲ್ಲ ಗ್ರೈಂಡ್ ಆಗೋಗುತ್ತೆ. ಹಾಗೆ ಸೊ ಇದನ್ನು ಎಷ್ಟು ಗಂಟೆ? ಇದು ಒಂದು 2 ಗಂಟೆ ನೆನೆಸಿಟ್ಟರೆ ಸಾಕು. ಇದು ಕೂಡ ಸಂಜೆ ಕಾಫಿಗೆ, ಮಕ್ಕಳು ಬರೋ ಟೈಮ್ಗೆ ಒಳ್ಳೆಯದು, ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್. ಇದಕ್ಕೆ ನೀರು ಹಾಕ್ಕೊಳ್ಳಿ? ಬೇಡ, ನೀರು ಬೇಡ. ಸಾಕೆಷ್ಟು? ಸಾಕು. ಎಣ್ಣೆ ಇಟ್ಬಿಡಿ ಬಾಣಲಿಗೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತೇವೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈ ಥರ ಎಲ್ಲ ಪಕೋಡೆ ಎಲ್ಲ ಮಾಡ್ಕೊಳ್ಳುವಾಗ ಇದರಲ್ಲಿ ಸ್ವಲ್ಪ ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನಾವು ಹೆಚ್ಚಾಗಿ ಉದ್ದಿನ ಬೇಳೆಯಿಂದ ದೋಸೆ ಮಾಡ್ಕೊಳ್ತೇವೆ, ಮತ್ತೆ ಉದ್ದಿನ ವಡೆ, ಇಡ್ಲಿ ವಡೆಗೆ ಮಾಡ್ತಾರಲ್ಲ. ಹೌದು, ಇದು ಉದ್ದಿನ ಪಕೋಡ. ಅದು ಪ್ಲೈನ್ ಇರುತ್ತೆ. ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡಬೇಕು. ಹೌದು, ದೋಸೆನೇ ಇಡ್ಲಿಯೇ ತಿಂದು ಬೋರ್ ಆಗಿದ್ರೆ ಈ ಥರ ಪಕೋಡ ಮಾಡ್ಕೊಂಡ್ರೆ ಆಯಿತು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ. ಹೌದು, ಇದು ಕೂಡ ಶಿವಮೊಗ್ಗದ. ಹೌದೌದು. ಮತ್ತು ಸಬ್ಬಸಿಗೆ ಸೊಪ್ಪು. ಓಕೆ, ಇದನ್ನು ಕೂಡ ಹಾಕ್ತಿದ್ದೀರಿ. ಕೊತ್ತಂಬರಿ ಸೊಪ್ಪು, ಕರಿಬೇವು. ಓಕೆ, ಶುಂಠಿನ ಸ್ವಲ್ಪ ಸಣ್ಣ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ. ನೀವು ಮೆಣಸಿನ್ಕಾಯಿ ನಮಗೆ ಜಗಿಲಿಕ್ಕೆ ಸಿಗಬಾರ್ದಂತ ಗ್ರೈಂಡ್ ಮಾಡುವಾಗ ಅದಕ್ಕೆ ಹಾಕ್ಕೊಂಡ್ರಿ. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, ಮತ್ತು ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ 1 ಚಿಟಿಕೆ ಅಷ್ಟೇ ಸಾಕು. ಅಂದರೆ ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದಲ್ಲ. ಮತ್ತು ಹಿಂಗು ಹಾಕಲೇಬೇಕು. ಹಿಂಗು ಒಳ್ಳೇದಲ್ಲ, ಆಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ ಹಿಂಗು ಒಳ್ಳೇದು. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1-2 ಸ್ಪೂನ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ಯಾವಾಗಲೂ ಪಕೋಡ ಮಾಡುವಾಗ ಬಿಸಿ ಎಣ್ಣೆ ಹಾಕಬೇಕು. ಓಕೆ, ಸೊ ಆವಾಗ ಕ್ರಿಸ್ಪಿನೆಸ್ ಬರುತ್ತೆ. ಸೊ 1-2 ಸ್ಪೂನ್ ಹಾಕ್ತೀನಿ. ಓಕೆ, ಸೊ ಅದರಲ್ಲೇ ಮಿಕ್ಸಿಂಗ್ ಮಾಡಿದರೆ ಆಯಿತು ಎಣ್ಣೆಯಲ್ಲಿ. ಇದು ಆಲ್ರೆಡಿ ಸಾಫ್ಟ್ ಆಗಿರುತ್ತಲ್ಲ ಉದ್ದಿನ ಬೇಳೆ, ನೆಂದಿರುತ್ತಲ್ಲ. ಹೌದು. ಸೊ ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಏನಾದರೂ ಹಾಕ್ಬೋದು. ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಹಾಕ್ಬೋದು. ಕ್ಯಾಬೇಜ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀರಿ. ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಓಕೆ, ನೀವು ಕೂಡ ಬಿಸಿ ಆಗ್ತಾ ಬಂತು. ಇದು ಏನು ಗೊತ್ತಾ, ನಾನೇ ಟ್ರೈ ಮಾಡಿದ್ದು. ಅದನ್ನೇ ಕೇಳಲಿಕ್ಕೆ ಬಂದೆ. ಇದು ಅಂದರೆ ಹೌದು, ಇದು ಯಾರು ಮಾಡೋದಿಲ್ಲ ಸರ್. ಅಂದರೆ ಹೌದೌದು. ಒಂದ್ಸರಿ ಉದ್ದಿನ ವಡೆ ಮಾಡೋಕ್ಕೆ ಅಂತ ಹೋದೆ ನಾನು. ಅದು ನಂಗೆ ಬರಲಿಲ್ಲ ಸರಿಯಾಗಿ. ಅದಕ್ಕೆ ತೂತು ಕರೆಕ್ಟ್, ಅದು ಬರಲಿಲ್ಲ ಸರಿ, ಶೇಪ್ ಎಲ್ಲ ಸರಿಯಾಗಿ ಬರಲಿಲ್ಲ. ಮತ್ತೆ ನಾನು ಈ ಥರ ಟ್ರೈ ಮಾಡಿ, ಅದೇ ಉದ್ದಿನ ಡಿಫ್ರೆಂಟ್ ಆಗಿ ಮಾಡುವ ಅಂತ. ಅವಾಗಿಂದ ಇದು ಕರೆಕ್ಟ್ ಆಗಿ ಬಂತು. ಇದು ಜಸ್ಟ್ ಪಕೋಡ ಥರ ಅಷ್ಟೇ. ಅಡುಗೆ ಅಂದಮೇಲೆ ಕಲೀಲಿಕ್ಕೆ ತುಂಬ ಇದೆ. ಹೌದೌದು, ನಾವು ಕೂಡ ಮಾಡ್ಕೊಳ್ಬೋದು. ಅಂದರೆ ಏನಾದರೂ ಆಗಿ ಸರಿಯಾಗಲಿಲ್ಲ ಅಂದರೆ ಅದಕ್ಕೆ ಟೆನ್ಷನ್ ಮಾಡಬಾರ್ದು, ಬೇರೆ ಏನಾದರೂ ಟ್ರೈ ಮಾಡಬೇಕು. ಹೌದು, ಹಾಕ್ತೀನಿ. ಓಕೆ,
ಸೊ ಸಣ್ಣ ಸಣ್ಣದಾಗಿ ಎಣ್ಣೆಯಲ್ಲಿ ಬಿಟ್ಟರೆ ಆಯ್ತು ಅಷ್ಟೇ. ಅದಕ್ಕೇನು ಶೇಪ್ ಎಲ್ಲ ಕೊಡ್ಬೇಕು ಏನಿಲ್ಲ ಏನಿಲ್ಲ. ಪಕೋಡ ಮಾಡಿ, ಈರುಳ್ಳಿ ಪಕೋಡ ಮಾಡ್ತೀವಲ್ಲ ಅದೇ ರೀತಿ. ಟರ್ನ್ ಮಾಡೋಣ. ಅಂದರೆ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದನ್ನ ಹಾಗೇನೆ ತಿನ್ಬೋದು. ಹಾಗೆ ಚಟ್ನಿ ಬೇಕಂತೇನಿಲ್ಲ, ಎಲ್ಲ ಅದಕ್ಕೆ ಹಾಕಿರ್ತೀವಲ್ಲ, ಜೊತೆ ತಿನ್ಬೋದು. ಎಲ್ಲ ಇದಕ್ಕೆ ಹಾಕಿರ್ತೀವಲ್ಲ. ಹೌದು, ಸ್ಪೈಸಿ ಕೂಡ ಇದೆ. ಹೌದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಯಾವಾಗಲೂ ಕಡಲೆ ಹಿಟ್ಟಲ್ಲೇ ಮಾಡ್ತೀವಿ ಅಲ್ಲ. ಹೌದು, ಪಕೋಡ. ಸೊ ನೀವು ಈ ಥರ ಮನೇಲಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಅಂದರೆ ನಾನು ಅನ್ಕೊಂಡೆ ಇದು ನಿಮ್ಮ ಹತ್ರ ಕೇಳಬೇಕಂತ, ಇದು ನೀವೇನಾದರೂ ಟ್ರೈ ಮಾಡೋದಾ ಅಂತ. ಅದೇ ಹೇಳಿದ್ನಲ್ಲ, ಉದ್ದಿನ ವಡೆ ಮಾಡಕ್ಕೆ ಹೋಗಿ ಅದು ಸರಿ ಬರಲಿಲ್ಲ, ಮತ್ತೆ ಈ ಥರ ಟ್ರೈ ಈ ರೀತಿ ಮಾಡ್ಕೊಡುವ ಅಂತ. ಅಂದರೆ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಹೌದು, ನೆಕ್ಸ್ಟ್ ಏನು ಮಾಡ್ಬೋದು ಅದನ್ನು. ಅದೇ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಆಯ್ತು. ಸರ್ವ್ ಮಾಡ್ಕೊಳ್ಳಿ ಮಾಡಿ. ಸೊ ಉದ್ದಿನ ಬೇಳೆ ಪಕೋಡ ರೆಡಿ ಇದೆ. ಟೇಸ್ಟ್ ಆಗಿದೆ ಅಂತ ನೋಡಿ ಹೇಳಿ. ಓಕೆ, ನೀವೇ ರೆಡಿ ಮಾಡಿಕೊಂಡ ಡಿಶ್ ಇದು, ಉದ್ದಿನ ಬೇಳೆ ಪಕೋಡ. ಟೇಸ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಬಿಸಿ ಬಿಸಿಯಾದ ಕ್ರಿಸ್ಪಿ ಉದ್ದಿನ ಬೇಳೆ ಪಕೋಡ ರೆಡಿ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಉದ್ದಿನ ಬೇಳೆ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ 3 ರಿಂದ 4 ಹಸಿಮೆಣಸಿಗೆ 2 ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆ, ಬೆಳ್ತಿಗೆ ಅಕ್ಕಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಜೀರಿಗೆ, ಚಿಟಕಿ ಸೋಡಾ ಪುಡಿ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಚಮಚದಷ್ಟು ಬಿಸಿ ಎಣ್ಣೆ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಉದ್ದಿನ ಬೇಳೆ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್, ಒಂದಂತೂ ಸ್ವೀಟ್, ಇನ್ನೊಂದು ಸ್ಪೈಸಿ. ಮೊದಲಿಗೆ ಸ್ವೀಟ್ ಟೇಸ್ಟ್ ಮಾಡ್ಕೊಳ್ಳೋಣ. ಮಾಡಿ ಮ್ಯಾಮ್, ನೀವು ಕೂಡ ನೀವು ಮಾಡಿ ಫಸ್ಟ್. ಓಕೆ, ನನಗೆ ಸಾಫ್ಟ್ ಇದೆ, ಸಾಫ್ಟ್ನೆಸ್ ಬಂದಿದೆ. ಹುಳಿಕಾಳು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ. ಹೂರಣ ಎಲ್ಲ ಕರೆಕ್ಟ್ ಆಗಿದೆ. ಸ್ವೀಟ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ, ಎಲ್ಲ ಬ್ಯಾಲೆನ್ಸ್ ಆಗಿ ಚೆನ್ನಾಗಿದೆ. ಹೋಳಿಗೆ ಕೂಡ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸೂಪರ್ಬ್ ಆಗಿದೆ. ಇನ್ನೊಂದು ಸ್ಪೈಸಿ ಟೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ಕ್ರಿಸ್ಪಿ ಆಗಿದೆ. ಉದ್ದಿನ ಬೇಳೆಯಿಂದ ದೋಸೆ, ಇಡ್ಲಿ ಕಾಮನ್, ಬಟ್ ಪಕೋಡ ಬೇರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ಕೂಡ ಚೆನ್ನಾಗಿದೆ. 2 ಡಿಶ್ ಕೂಡ ಡಿಫ್ರೆಂಟ್, ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಿ. ಅದಂತೂ ಇದು ಕೂಡ ನೀವೇ ಟ್ರೈ ಮಾಡಿದ ಡಿಶ್. 2 ಕೂಡ ಸಖತ್ತಾಗಿತ್ತು. ಥ್ಯಾಂಕ್ ಯು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಸಂತೋಷ್ ರೈಸ್ ಅವರ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಶಶಿ ಸೋಪ್ ಇವರ ವತಿಯಿಂದ ಈ ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಸೊ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ಇವತ್ತು ನಮ್ಮ ಜೊತೆ ನಮ್ಮ ಕಿಚನಲ್ಲಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ. ನಿಮಗೂ ಕೂಡ 2 ಕೂಡ ಹೊಸ ರೆಸಿಪಿಯನ್ನು ಹೇಳಿಕೊಟ್ರೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸ್ಪೈಸಿ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, 2 ರೆಸಿಪೀಸ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.